ಮತ್ತೆ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಗೋಪಾಲಕೃಷ್ಣ ಭಟಿ ಅವರಿದ್ದಾರೆ. ಸರ್, ಈ ಉಜ್ಜೀವನ್ ಅನ್ನುವಂತಹ ಕಾನ್ಸೆಪ್ಟ್ ತುಂಬಾ ವಿಭಿನ್ನವಾಗಿದೆ. ಬೇರೆ ರೀತಿಯ ಹೌದು ಬಡಾವಣೆಗಳನ್ನ ನಾವು ಹೌದು ಗಮನಿಸಿದ್ದೇವೆ. ಆದ್ರೆ ಈ ಉಜ್ಜೀವನ್ ಅಂತ ಹೇಳಿದ್ರೆ ನಿಮ್ಮ ಪರಿಕಲ್ಪನೆಯಲ್ಲಿ ಏನು ಸರ್? ಯಾಕಾಗಿ ಇದು ಆರಂಭ ಹಾ ಆಯ್ತು? ಅಂದ್ರೆ ಇದು ಇದು ಹೆಸರೇ ಸೂಚಿಸುವ ಹಾಗೆ ಹ್ಮ್ ಹ್ಮ್. ಉಜ್ಜೀವನ ಅಂತ ಹೇಳಿದ್ರೆ ಉತ್ತಮ ಜೀವನ, ಹೌದು. ಉತ್ಕೃಷ್ಟ ಜೀವನ ಅಂತ ಹೇಳಿ ಇದರ ಅರ್ಥ. ಯಾಕೆ ಈ ಕಾನ್ಸೆಪ್ಟ್ ಅಂತ ಹೇಳುವಾಗ ನಮಗೆ ಇತ್ತೀಚಿನ ಈ ಇದು ಬದಲಾಗುವ ಈಗಿನ ಹ್ಮ್ ಕಾಲಘಟ್ಟದಲ್ಲಿ ಹ್ಮ್ ಹ್ಮ್. ಈ ಏನು ಅವಿಭಕ್ತ ಕುಟುಂಬದಿಂದ ವಿಭಕ್ತ ಹೌದು ಕುಟುಂಬದತ್ತ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೋಗ್ತಾ ಇದೆಯೋ ಹೌದು. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮನೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ. ಮತ್ತೆ ದುಡಿಲಿಕ್ಕೆ ಹಳ್ಳಿಗಳಿಂದ ಸಿಟಿಗಳಿಗೆ ಹೊರ ದೇಶಗಳಿಗೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತದೆ. ಆ ಇಂಥ ಸಂದರ್ಭದಲ್ಲಿ ಹ್ಮ್ ಹ್ಮ್. ಮನೆಗಳಲ್ಲಿ ಯಾರು ಅಥವಾ ಈ ಹಳ್ಳಿಗಳಲ್ಲಿ ಯಾರು ನೋಡಿಕೊಳ್ಳುವವರು ಅಥವಾ ಈ ಪ್ರಾಯದವರನ್ನ ಏಜಾದವರನ್ನ ನೋಡಿಕೊಳ್ಳಿಕ್ಕೆ ಏನು ಇದು ಸರಿಯಾದ ವ್ಯವಸ್ಥೆ ಇಲ್ವೋ ಹ್ಮ್ ಹ್ಮ್. ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಕಷ್ಟದ ಒಂದು ಹೌದು. ಪರಿಸ್ಥಿತಿ ನಮಗೆ ಅಲ್ಲಿ ಕಾಣಸಿಗ್ತದೆ. ಹ್ಮ್. ಹಳ್ಳಿಗಳೇ ಇರ್ತದೆ, ಅಲ್ಲಿ ಕೆಲಸಗಾರರ ಕೊರತೆ ಹೇಗೂ ಇರ್ತದೆ, ಹೌದು. ಅದರೊಟ್ಟಿಗೆ ಎಲ್ಲ ಒಂದು ನಮೂನೆ ಇತ್ತೀಚೆಗೆ ನೀವು ಗಮನಿಸಿದ್ರೆ ಒಂದು 10-6 ವರ್ಷಗಳಿಂದ ಹ್ಮ್ ಹ್ಮ್. ಹಳ್ಳಿಗಳು ಅಂತ ಹೇಳಿದ್ರೆ ವೃದ್ಧಾಶ್ರಮ ಅಂತ ಹೇಳುವ ಒಂದು ಕಾನ್ಸೆಪ್ಟೇ ಬಂದ್ಬಿಟ್ಟಿದೆ. ಹೌದು. ಎಲ್ಲಿ ಈ ತೋಟ ನೋಡಿಕೊಳ್ಳಿಕ್ಕೆ ಜನ ಇಲ್ಲ. ಹ್ಮ್ ಇಂಥ ಹ್ಮ್. ಈ ಎಲ್ಲ ಸಮಸ್ಯೆಗಳು ಈ ಎಲ್ಲ ಹ್ಮ್ ಹ್ಮ್. ಸಮಸ್ಯೆಗಳಿಗೆ ನಾವು ಏನು ಪರಿಹಾರ ಕಂಡುಕೊಳ್ಬೋದು? ಒಬ್ಬ ಬಡಾವಣೆಯನ್ನು ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್ ಆಗಿ ಒಬ್ಬ ಬಡಾವಣೆಯನ್ನು ನಿರ್ಮಿಸೋನಾಗಿ ನಾನೇನು ಮಾಡ್ಬೋದು? ಹ್ಮ್ ಆ ಹ್ಮ್ ರೀತಿಯ ಹ್ಮ್. ಒಂದು ಯೋಚನೆ ಬಂದಾಗ ನಮಗೆ ಇಂಥ ಒಂದು ಹೊಸ ಕಾನ್ಸೆಪ್ಟ್, ಈ ಈ ಕಾನ್ಸೆಪ್ಟ್ಗಳು ಇದೇನು ಹೊಸದಲ್ಲ, ಹ್ಮ್ ಈ ಹ್ಮ್. ಊರಿಗೆ ಹೊಸದಿರ್ಬೋದು. ಈ ಊರಿಗೆ ಆದ್ರೆ ಹೌದು. ಇದು ದೊಡ್ಡ ಸಿಟಿಗೆ ನಿಮಗೆ ಇದು ಫಾರಿನ್ ಕಂಟ್ರಿಗಳಲ್ಲಿ ಮತ್ತೆ ಹ್ಮ್ ಹ್ಮ್. ಬೆಂಗಳೂರಿನಂತ ಮೆಟ್ರೋ ಸಿಟಿಗಳಲ್ಲಿ ಈ ಕಾನ್ಸೆಪ್ಟ್ ತುಂಬಾ ತುಂಬಾ ಹೌದು. ಕಾಮನ್ ಇದ್ದು ನಿಮಗೆ ಇಂಥ ಬಡಾವಣೆಗಳು ತುಂಬಾ ಕಾಣಲಿಕ್ಕೆ ಸಿಗ್ತದೆ. ಬಡಾವಣೆಗಳು ಸಿಗ್ತದೆ, ಅದರೊಟ್ಟಿಗೆ ಏನು ಅಪಾರ್ಟ್ಮೆಂಟ್ಗಳು ಕೂಡ ಕಾಣಲಿಕ್ಕೆ ಸಿಗ್ತದೆ. ಹೌದು. ಇದೆಲ್ಲ ಇದರಲ್ಲಿ ನಾವು ಏನು ಅಂತ ಹೇಳಿದ್ರೆ ಸ್ವಲ್ಪ ವಿಭಿನ್ನವಾಗಿ ಎಲ್ಲ ಹ್ಮ್. ಸೌಲಭ್ಯಗಳನ್ನ ಈ ಜನರಿಗೆ ಏನು ನೆಮ್ಮದಿಯ, ಈಗ ಪೇಟೆಯ ಜಂಜಾಟದಲ್ಲಿ ದುಡಿತ ಜೀವನ ಪೂರ್ತಿ ಹ್ಮ್ ಪೇಟೆಯ ಹ್ಮ್. ಜಂಜಾಟದಲ್ಲಿ ಜೀವನ ಪೂರ್ತಿ ದುಡಿದ ಜೀವಗಳಿಗೆ ಒಂದು ಹೌದು. ನೆಮ್ಮದಿಯ ಒಂದು ನಿವೃತ್ತ ಜೀವನವನ್ನ ನಾವು ಕಲ್ಪಿಸಿಕೊಡ್ಬೇಕು ಅಂತ ಹ್ಮ್ ಹೇಳುವ ಹ್ಮ್. ದೃಷ್ಟಿಯಿಂದ ಈ ಹ್ಮ್. ಒಂದು ಕಾನ್ಸೆಪ್ಟ್ ಅನ್ನ ಹಳ್ಳಿಯ ಸೌಲಭ್ಯಗಳು, ಪೇಟೆಯ ಸೌಕರ್ಯಗಳು, ಹಳ್ಳಿಯ ವಾತಾವರಣ, ಹೌದು. ಪೇಟೆಯ ಸೌಲಭ್ಯಗಳನ್ನ ಸೌಕರ್ಯಗಳು. ಒಟ್ಟಿಗೆ ಹೌದು. ನಾವು ಮಾಡಿ ಇದನ್ನ ಇಲ್ಲಿ ಅವರಿಗೊಂದು ಇದು ಬದುಕುವ ವಾತಾವರಣ ಕಲ್ಪಿಸಿಕೊಡ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಹ್ಮ್ ನಾವಿಲ್ಲಿ ಹ್ಮ್. ಈ ಕಾನ್ಸೆಪ್ಟ್ ಅನ್ನ ಉಜ್ಜೀವನ ಅಂತ ಹೇಳುವ ಕಾನ್ಸೆಪ್ಟ್ ಅನ್ನ ಇಲ್ಲಿ ನಾವು ತಗೊಂಡು ಬಂದೆವು. ಹ್ಮ್ ಹ್ಮ್. ಏರಿಯಾ ಇದನ್ನ ಪ್ರಥಮವಾಗಿ ನಾವು ಈ ಜಾಗವನ್ನು ನೋಡುವಾಗ ನಮಗೆ ಇದು ತುಂಬ ಖುಷಿ ಕಂಡಿತು. ಹಳ್ಳಿಯ ಹ್ಮ್ ಹ್ಮ್ ವಾತಾವರಣ ಹ್ಮ್. ಹೌದು. ತುಂಬಾ ಪೇಟೆಗೆ ಹತ್ರ ಕೂಡ ಅಲ್ಲ, ಹಾಗೆ ಅಂತೇಳಿ ಇದು ಹೈವೇ ಕನೆಕ್ಟೆಡ್ ಕೂಡ ಇದೆ. ಹೌದು. ಈ ತರ ಹೈವೇ ಕನೆಕ್ಟ್ ಬೆಂಗಳೂರಿಂದ ಬರುವವರೆಗೆ ಇರ್ಬೋದು, ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗುವವರು ಸುಬ್ರಹ್ಮಣ್ಯ. ಇರ್ಬೋದು, ಹೌದು. ಮಂಗಳೂರು ಸುಬ್ರಹ್ಮಣ್ಯ ಹೋಗುವವರು ಇರ್ಬೋದು, ಹ್ಮ್ ಅಥವಾ ಹ್ಮ್. ಪುತ್ತೂರು ಸಿಟಿಯವರು ಇರ್ಬೋದು. ಹ್ಮ್ ಒಂದು ಹ್ಮ್. ಬರೀ ಒಂದು 15-20 ನಿಮಿಷದಿಂದ ನಿಮಗೆ ಆ ರೀತಿಯ ಏನು ಕನೆಕ್ಟಿವಿಟಿ ಸಿಗ್ತದೆ ನಿಮಗೆ. ಇದು ಹ್ಮ್ ಹ್ಮ್. ಇಲ್ಲಿ ಹೌದು. ಈಗ ಈಗ ಇದು ಹೈವೇ ಕೆಲಸ ಕೂಡ ಆದ ಕಾರಣ ನಿಮಗೆ ಏರ್ಪೋರ್ಟ್ ಇಂದ ಬರುವವರಿಗೆ ಕೂಡ ಒಂದು 45 ನಿಮಿಷದಲ್ಲಿ ಇಲ್ಲಿಗೆ ರೀಚ್ ಆಗ್ಲಿಕ್ಕೆ ಹೌದು. ಆಗ್ತದೆ. ಅದರೊಟ್ಟಿಗೆ ಹ್ಮ್. ನಿಮಗೆ ಇದು ಮಂಗಳೂರಿಂದ ಬರುವವರಿಗೆ, ಸುಬ್ರಹ್ಮಣ್ಯದಿಂದ ಬರುವವರಿಗೆ ಎಲ್ಲ ಒಂದು 1 ಗಂಟೆಯ ಒಳಗೆ ಈ ಹ್ಮ್. ಒಂದು ಪಾಯಿಂಟ್ಗೆ ನಮಗೆ ಎಲ್ಲ ಹೌದು. ಕಡೆಯಿಂದ ರೀಚ್ ಆಗ್ಲಿಕ್ಕೆ ಆಗ್ತದೆ. ಪುತ್ತೂರು ಸಿಟಿಯಿಂದ ಇರ್ಬೋದು, ಸುಬ್ರಹ್ಮಣ್ಯದಿಂದ ಇರ್ಬೋದು, ಧರ್ಮಸ್ಥಳದಿಂದ ಇರ್ಬೋದು, ಬೆಂಗಳೂರು ಬರೋ ಗುಂಡೆಯಿಂದ ಇರ್ಬೋದು, ಮಂಗಳೂರಿಂದ ಇರ್ಬೋದು. ಹ್ಮ್ ಹೀಗೆ ಹ್ಮ್. ಇಂಥ ಒಳ್ಳೆ ಕನೆಕ್ಟಿವಿಟಿ ಇರುವಂತ ಪ್ರದೇಶ ಅಂತ ನಮಗೆ ಕಂಡಿತ್ತು. ಹಾಗೆ ಈ ಸ್ಥಳವನ್ನು ಆಯ್ಕೆ ಮಾಡಿ ಇಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವಿಲ್ಲಿ ತಗೊಂಡು ಬಂದದ್ದು. ಸಾರ್ವಜನಿಕರಿಗೆ ಉಪಯೋಗ ಆದ್ರೆ ನಮಗೆ ಸಂತೋಷ. ಹೌದು, ಡೆಫಿನೆಟ್ಲಿ ತುಂಬಾ ಉಪಯೋಗ ಹೌದು ಆಗುತ್ತೆ. ಹೌದು ಯಾಕಂತ ಹೇಳಿದ್ರೆ ಇಲ್ಲಿಯ ಫೆಸಿಲಿಟಿಗಳು, ಹೌದು ಮೆಡಿಕಲ್ ಹೌದು ಆಗಿರ್ಬೋದು ಹೌದು ಅಥವಾ ಗ್ರಾಸರಿ ಹೌದು ಆಗಿರ್ಬೋದು, ಎಲ್ಲಾ ರೀತಿಯ ಫೆಸಿಲಿಟಿಗಳು, ಈವನ್ ಹೌದು ಈ ಪಾರ್ಕ್ ಕೂಡ ಹೌದು ಅಷ್ಟೇ ಹೌದು ತುಂಬಾ ಹೌದು ಸುಸಜ್ಜಿತವಾಗಿ ನಿರ್ಮಾಣ ಆಗ್ತಾ ಹೌದು ಇದೆ. ಹೌದು ಸೊ ಎಲ್ಲಾ ಫೆಸಿಲಿಟಿಯನ್ನ ಆದಷ್ಟು ಬೇಗ ಜನರಿಗೆ ಅದು ಯೂಸ್ ಆಗೋ ರೀತಿಯಲ್ಲಿ ಆಗ್ಲಿ, ಆದಷ್ಟು ಬೇಗ ಜನರಿಗೆ ತಲುಪ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಹೌದು ಅಂದ್ರೆ ಆದಷ್ಟು ಶೀಘ್ರವಾಗಿ ನಾವೀಗ ಈ ಕಳೆದ 2 ವರ್ಷದಿಂದ ಈ ಹ್ಮ್ ಹ್ಮ್ ಹ್ಮ್. ಬಡಾವಣೆಯನ್ನ ಒಂದು ಸುಮಾರು 20 ಎಕರೆಗೂ ಮಿಕ್ಕಿ ಇರುವ ಜಾಗ ಇದು. ಓಕೆ. ಇದರಲ್ಲಿ ಬಡಾವಣೆಯನ್ನ ಡೆವಲಪ್ಮೆಂಟ್ ಮಾಡಿ ಈಗ ಅದನ್ನು ಲಾಂಚ್ ಒಂದು ಲೋಕಾರ್ಪಣೆ ಮಾಡುವ ಹಂತಕ್ಕೆ ಬಂದಿದ್ದೇವೆ. ಹೌದು. ಇದರಲ್ಲಿರುವ ಏನು ಫೆಸಿಲಿಟಿಗಳು ಎಲ್ಲ ಕಾನ್ಸೆಪ್ಟ್ ವೈಸ್ ಇರ್ತದೆ. ಎಲ್ಲ ಫೆಸಿಲಿಟಿಗಳು ಹ್ಮ್. ಸಾರ್ವಜನಿಕರಿಗೆ ಉಪಯೋಗ ಆದ್ರೆ ನಾವು ಮಾಡಿದಾಗ ಸಾರ್ಥಕ. ಹೌದು, ಅದೆಲ್ಲರಿಗೂ ಉಪಯೋಗ ಡೆಫಿನೆಟ್ಲಿ. ಆಗಲಿ. ನಮ್ಮ ಭಾವನೆ. ನಮಸ್ಕಾರ. ಓಕೆ, ಥ್ಯಾಂಕ್